ವಿಜಯದ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆದ ಹೊಸತಾದ ಸಜ್ಜಾಯನ ಫಾರ್ಮಸಿವಕ ಹೊರರೋಗಿ ವಿಭಾಗ ಶುಕ್ರವಾರ ಉದಿಪನಾಂಡ್ ಮಣಿಪಾಲ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ BM ಹೆಗ್ಡೆ ಉದಿಪನ ಮಲ್ತೇರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಕುಡ್ಲ ವಿಜಯ ಮುಲ್ಪ ಹೊಸದಾದ ಸಜ್ಜ ಮಂತಿನ ಫಾರ್ಮಸಿ ಮರ್ದದೆ ತೊಂದುಪೊಪ್ಪನ ವಿಭಾಗದ ಉದಿಪನಗು ಶುಕ್ರವಾರ ಅಟ್ಟಣೆ ಆದಿತ್ತಂಡು. ಮಣಿಪಾಲ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ BM ಹೆಗ್ಡೆ ಎಡ್ಡೆಬು ಬೈಕೇರು. ಇದು ಒಂದು ಆಯುರ್ವೇದಕ್ಕೆ ಇಲ್ಲಿ ಮಾಡಿದ ಒಂದು ಪ್ರಕ್ರಿಯೆ ಏನಿದೆ ಅದು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ಇದಕ್ಕೆ ದೇವರ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ, ದೇವರೆಲ್ಲರ ಆಶೀರ್ವಾದ ಇರಲಿ, ಮತ್ತು ಹೆಗ್ಡೆಯವರಿಗೆ ಅವರ ಇನ್ನೂ ಕೆಲಸಗಳು ಶುಭವಾಗಲಿ ಅಂತ ಕೊಡ್ತಾ ಇದನ್ನು ಈಗ ದೀಪ ಹಚ್ಚಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಆಸ್ಪತ್ರೆದ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಪ್ರತಿಭಾ ರೈ ಪಾತಿಡ್ದು ಓಡಿಮುಟ್ಟ ಪ್ರಕೃತಿ ಉಂಡ ಅಡೆಮುಟ್ಟ ಆಯುರ್ವೇದ ಉಪ್ಪುಂಡು ಇತ್ಯದ ಮಟ್ಟದ ಸಾಧನೆನ ಒಟ್ಟುಗು ಸಂಪ್ರದಾಯದ ಮರ್ದಕುರಂದುಲ್ಲ ಪಂಚಕರ್ಮ ವ್ಯವಸ್ಥೆದ ಒಟ್ಟುಗು ಆಸ್ಪತ್ರೆ ಸಜ್ಜಾದುಂಡು ಪಂಡ್ಯರು. ಆಯುರ್ವೇದ ಹೆಚ್ಚು ರೀತಿಯಲ್ಲಿ ಸ್ವಸ್ಥ ಸಮಾಜವನ್ನು ಕೊಡುವುದರಲ್ಲಿ ಒಂದು ಮಹಾಪಾತ್ರವನ್ನು ವಹಿಸಲಿದೆ. ಮುಂದೆಯೂ ಕೂಡ ನಾವು ಸುಸಜ್ಜಿತವಾದ ವ್ಯವಸ್ಥೆಯೊಂದಿಗೆ ಮಂಗಳೂರಿನ ಜನತೆಗೆ ಒಳ್ಳೆಯ ಅತ್ಯಾಧುನಿಕ ಫ್ಯಾಸಿಲಿಟಿಯೊಂದಿಗೆ ನಾವು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಕನ್ಸಲ್ಟೇಷನನ್ನು ಕೊಡುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದೇವೆ. ಮತ್ತು ಈ ಮೂಲಕ ನಾವು ಎಲ್ಲರಿಗೂ ತಿಳಿಯಪಡಿಸ್ತೇನೆಂದರೆ ಇವತ್ತಿನ ದಿನದ ಈ ಒಂದು ಉದ್ಘಾಟನೆ ಏನಿದೆ ಅದು ಒಂದು ಉತ್ತಮ ನಾಂದಿಯಾಗಬೇಕು ಅಂತ. ವರ್ಧಮಾನ್, ಅನಿಲ್ ಲೋಬೋ, ಚಂದ್ರಶೇಖರ ಭಂಡಾರಿ, ಸೀತಾರಾಮಯ್ಯ, ಲಾಯ್ ನೊರೊನ್ನ, ಡಾಕ್ಟರ್ ವಿಜಯಲಕ್ಷ್ಮಿ ರೈ, ಡಾಕ್ಟರ್ ಶೈಲೇಶ್ ಪಾಲ್ಗೊಂಡಿರು.